ನಮ್ಮಲ್ಲಿರುವಂತಹ ಆಯುಧಗಳೆಲ್ಲ ಪಾವಿತ್ರ್ಯತೆಯನ್ನು ಪಡೆಯಬೇಕಿದ್ರೆ ನಮ್ಮ ಆಯುಧವನ್ನು ಕೊಡುವುದು ಒಳ್ಳೆಯದಲ್ವೇ? ಅಮ್ಮ ಮಗನೇ, ವಕ್ರಗತಿಯಿಂದ ವ್ಯವಹರಿಸುವ ಮಹಿಷನನ್ನು ಮರ್ದಿಸುವುದಕ್ಕಾಗಿ ಚಕ್ರಾಯುಧವನ್ನು ಸ್ವೀಕರಿಸಮ್ಮ. ಆಗಲ ಜಗನ್ಮಾತೆ, ದುಷ್ಟ ಮಹಿಷನ ಒದಗಿಬೇಕಾಗಿ ತ್ರಿಶೂಲವನ್ನು ಸ್ವೀಕರಿಸಿ. ಸರಿ ಮಗು. ಬ್ರಹ್ಮದಂಡವನ್ನು ಕೈಯಲ್ಲಿ ಹಿಡಿದುಕೋತಾಯಿ. ಆದೀತ. ಸ್ಥೂಲ ಮಹಿಷನ ವಧೆಗಾಗಿ ದೇವತೆಗಳಾದಂತ ನಾವೆಲ್ಲರೂ ನಮ್ಮ ಅಸ್ತ್ರಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಳ್ಳೆಯದು. ಅಷ್ಟಭುಜದಲ್ಲಿ ಆಯುಧಗಳನ್ನು ಧರಿಸಿದಂತಹ ಮಹಾಮಾತೆಯ ದಿವ್ಯ ಸ್ವರೂಪವನ್ನು ಕಾಣುವಂತಹ ಯೋಗ ಭಾಗ್ಯ ನಮಗೆ ಪ್ರಾಪ್ತಿಸಿದೆ. ಹಾಗೆಂದು ರಣಕ್ಷೇತ್ರಕ್ಕೆ ಹೋಗುವ ಮಾತೆ, ಬರಿಗಾಲಲ್ಲಿ ಹೋಗಬಾರದು, ವಾಹನದ ವ್ಯವಸ್ಥೆಯನ್ನು ನಾವೇ ಮಾಡಬೇಕು. ಹೀಗೆ ಯೋಚಿಸುತ್ತಾ ಇರುವಾಗ ನಮ್ಮವನೇ ಆದಂತಹ ಹಿಮವಂತ ಸಿಂಹವಾಗಿ ಬರುತ್ತೇನೆ ಅಂತ ಹೇಳಿದ.